ಮೇ 12ರಂದು ನಡೆದಂಥ ಚುನಾವಣೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು ಸ್ಪಷ್ಟವಾಗಿ ಈ ಭಾಗದಲ್ಲಿ ವಿಜಯಶಾಲಿ ಆಗ್ತಾರೆ. ಯಾಕಂತ ಹೇಳಿದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 76% ಚುನಾವಣೆಯ ಪೋಲಿಂಗ್ ಆಗಿದೆ. ಈ ಭಾಗದಲ್ಲಿ ಎಷ್ಟು ಪೋಲಿಂಗ್ ಜಾಸ್ತಿ ಆಗ್ತದೆ ಅಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗ್ತದೆ. ನಾವು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ 2 ಬ್ಲಾಕ್ ಇದೆ, ಉಳ್ಳಾಲ ಮತ್ತು ಮುಡಿಪು ಬ್ಲಾಕ್. ಈಗಾಗಲೇ ಇಲ್ಲಿ 200ರಷ್ಟು ಮತಗಟ್ಟೆಗಳಿದೆ. ಈಗ ಅದನ್ನು 1300ಕ್ಕಿಂತ ಹೆಚ್ಚಿನ ಮತಗಟ್ಟೆಗಳನ್ನು ವಿಂಗಡಣೆ ಮಾಡಿದಾಗ 210 ಮತಗಟ್ಟೆಗಳಿದೆ. ನಾವು ಉಳ್ಳಾಲ ಬ್ಲಾಕಿನ ಹೆಚ್ಚಿನ ಮತಗಟ್ಟೆಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸಂತೋಷ್ ಶೆಟ್ಟಿ ಅವರು ಮತ್ತು ನಾವು ಎಲ್ಲ ಭಾಗಗಳಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ನಾವು ಹೋಗಿರುತ್ತೇವೆ. ನಾವು ಕಾರ್ಯಕರ್ತರನ್ನು ಕೂಡ ಭೇಟಿಯಾಗಿದ್ದೇವೆ, ಮತದಾರರನ್ನು ಕೂಡ ಭೇಟಿಯಾಗಿದ್ದೇವೆ. ನಾವು ನೋಡಿದ ಮಟ್ಟಿಗೆ ಉಳ್ಳಾಲ ಬ್ಲಾಕಿನ 2 ಗ್ರಾಮಗಳು, ಅದು ಸೋಮೇಶ್ವರ ಮತ್ತು ಕೋಟೆಕಾರ್ ಬಿಟ್ಟರೆ ಉಳಿದ ನಗರಸಭೆ ಇರ್ಬೋದು ಅಥವಾ ಗ್ರಾಮಾಂತರ ಗ್ರಾಮ ಪಂಚಾಯತ್ಗಳಿರ್ಬೋದು, ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದಂಥ ಮುನ್ನಡೆಗಳನ್ನು ಗಳಿಸ್ತದೆ. ಮುಡಿಪು ಬ್ಲಾಕ್ನಲ್ಲೂ ಕೂಡ ಕುರ್ನಾಡು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನು ಬಿಟ್ಟರೆ ಉಳಿದ ಎಲ್ಲ ಗ್ರಾಮಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದಂಥ ಮುನ್ನಡೆ ಗಳಿಸ್ತದೆ. ಈಗಾಗಲೇ ನಾವೆಲ್ಲ ಒಂದು ನೋಡಿದ ರೀತಿಯಲ್ಲಿ ಚುನಾವಣೆಯ ದಿನ ಕೂಡ ನಾವು ಎಲ್ಲ ಮತಗಟ್ಟೆಗಳನ್ನು ಕೂಡ ಭೇಟಿಯಾಗಿದ್ದೇವೆ. ನಾವು ಭೇಟಿಯಾದಂಥ ನಿಟ್ಟಿನಲ್ಲಿ ನಮಗೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಮಿನಿಮಮ್ 40,000ದಷ್ಟು ಮತಗಳ ಮುನ್ನಡೆಯನ್ನು BJPಗಿಂತ ಹೆಚ್ಚಿನ ರೀತಿಯಲ್ಲಿ ಗಳಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಯುಟಿ ಖಾದರ್ ಅವರು ಇಲ್ಲಿ ಸ್ಪಷ್ಟವಾಗಿ ವಿಜಯವನ್ನು ಗಳಿಸ್ತಾರೆ. ಇಲ್ಲಿ ಕಾಂಗ್ರೆಸ್ BJPಯನ್ನು ಬಿಟ್ಟರೆ ಉಳಿದ ಸ್ಪರ್ಧಿಸಿದಂಥ ಎಲ್ಲ ಪಕ್ಷಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬ ರೀತಿಯಲ್ಲಿ ಆಗಿದೆ. ಮತ್ತು ಯುಟಿ ಖಾದರ್ ಅವರು ಯಾಕೆ ಈ ಭಾಗದಲ್ಲಿ ಗೆಲ್ತಾರೆ ಅಂತ ಹೇಳಿದರೆ, ಒಂದನೇದಾಗಿ ನಾವು ಪ್ರತಿಯೊಂದು ಮನೆಗೆ ಭೇಟಿ ನೀಡಿದಾಗ, ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡಿದಾಗ ಎಲ್ಲ ಗ್ರಾಮಗಳಲ್ಲೂ ಕೂಡ ಯುಟಿ ಖಾದರ್ ಅವರು ಮಾಡಿದಂಥ ಅಭಿವೃದ್ಧಿ ಒಂದು ಅವರಿಗೆ ಈ ಸಂದರ್ಭದಲ್ಲಿ ಪ್ರೇರಣಾ ಶಕ್ತಿಯಾಗಿ ನಿಲ್ತದೆ. ಎರಡನೇದಾಗಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸಂಘಟನೆ ಬೇರೆ ರೀತಿಯಲ್ಲಿದೆ. ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ನಾಯಕರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ವಿಜಯಕ್ಕಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನೊಂದು, ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮಗಳು, ಜನಪರ ಕಾರ್ಯಕ್ರಮಗಳು, ಈ ಕಾರ್ಯಕ್ರಮಗಳು ಕೂಡ ಯುಟಿ ಖಾದರ್ ಅವರ ಗೆಲುವಿಗೆ ಮಾತ್ರವಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಪೂರಕವಾದಂಥ ವಾತಾವರಣ ಇದೆ. ಮತ್ತೊಂದು, ಈ ಜಿಲ್ಲೆಯಲ್ಲಿ ನಾವು ಹೇಳಬೇಕಾದರೆ ಈ ಜಿಲ್ಲೆಯಲ್ಲಿ ಕೂಡ 8 ಸ್ಥಾನಗಳಿದೆ. 8 ಸ್ಥಾನಗಳನ್ನು ಕೂಡ ನಾವು ನೋಡಿದ ಮಟ್ಟಿಗೆ 6 ಸ್ಥಾನ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಇನ್ನು 2 ಸ್ಥಾನಗಳು 50-50 ಇದೆ. ಗೆದ್ದರೆ 8 ಗೆಲ್ಬೋದು, ಆದರೆ ನಾವು ಕಳ್ಕೊಂಡ್ರೆ 2 ಸ್ಥಾನವನ್ನು ಕಳ್ಕೊಳ್ಬೋದು. ಹೆಚ್ಚಿನ ಸ್ಥಾನವನ್ನು ಜಿಲ್ಲೆಯಲ್ಲಿ ಕೂಡ ಗಳಿಸ್ತೇವೆ. ರಾಜ್ಯದಲ್ಲಿ ಈಗಾಗಲೇ ಮಾಧ್ಯಮಗಳಲ್ಲಿ, ಕೆಲವೊಂದು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಒಂದು ರೀತಿಯ ಒಂದು ಸಮೀಕ್ಷೆಗಳು ಬಂದಿದೆ. ಒಂದು 2ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾದ ಸಮೀಕ್ಷೆ ಬಂದಿದೆ, ಉಳಿದದರಲ್ಲಿ BJPಗೆ ಪೂರಕವಾದಂಥ ಸಮೀಕ್ಷೆ ಬಂದಿದೆ. ನಾವು ನೋಡಿದ ಮಟ್ಟಿಗೆ ನಮ್ಮ ಪಕ್ಷದ ಒಂದು ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಪಕ್ಷ ಇಲ್ಲಿ 224ರಲ್ಲಿ 222 ಸ್ಥಾನಕ್ಕೆ ಚುನಾವಣೆ ನಡೀತದೆ. 222 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ 120 ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಮುಂದಿನ ಬಾರಿ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಸ್ಪಷ್ಟವಾಗಿ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾರೆಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ದುಡಿದಂಥ ಕಾರ್ಯಕರ್ತರಿಗೆ, ನಾಯಕರಿಗೆ, ಹೊರ ಜಿಲ್ಲೆಯಿಂದ ಬಂದು ನಮಗೆ ಶಕ್ತಿಯನ್ನು ತುಂಬಿದಂಥ ನಾಯಕರಿಗೆ, ಹೊರ ರಾಜ್ಯದಿಂದ ಬಂದು ಶಕ್ತಿಯನ್ನು ತುಂಬಿದ ನಾಯಕರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾನು ಧನ್ಯವಾದವನ್ನು ಅರ್ಪಿಸಲು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಸ್ಪಷ್ಟವಾಗಿ
10,000ಕ್ಕಿಂತಲೂ ಮೇಲ್ಪಟ್ಟ ಲೀಡು ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಬರ್ತದೆ. 300 ಗ್ರಾಮ ಪಂಚಾಯತ್ನಲ್ಲೂ ಕೂಡ ಮುನ್ನಡೆಯನ್ನು ನಾವು ಗಳಿಸ್ತೇವೆ. ಅಮ್ಲಮೊಗರು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಮುನ್ನಡೆಯನ್ನು ಗಳಿಸ್ತೇವೆ. ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ಮುನ್ನಡೆ ಗಳಿಸ್ತೇವೆ. ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುನ್ನಡೆ ಗಳಿಸ್ತೇವೆ. ಬೋಳಿಯಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುನ್ನಡೆ ಗಳಿಸ್ತೇವೆ. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುನ್ನಡೆ ಗಳಿಸ್ತೇವೆ. ನಮ್ಮ ಮಂಜನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನನಗೆ ಗೊತ್ತಿರುವ ಹಾಗೆ ನಾವು 4,000ದಷ್ಟು ಮುನ್ನಡೆಯನ್ನು ಮಂಜನಾಡಿ ಒಂದು ಗ್ರಾಮದಲ್ಲಿ ನಾವು ಗಳಿಸ್ಬೋದು. ಕಿನ್ಯಾ ಗ್ರಾಮ ಸಣ್ಣ ಗ್ರಾಮವಾದರೂ ಕೂಡ 1,250 ಮುನ್ನಡೆ ಕಿನ್ಯಾ ಗ್ರಾಮದಲ್ಲೂ ಕೂಡ ನಾವು ಗಳಿಸ್ತೇವೆ. ತಲಪಾಡಿಯಲ್ಲೂ ಕೂಡ ನಾವು 1,000ದಷ್ಟು ಮುನ್ನಡೆಯನ್ನು ನಾವು ಗಳಿಸ್ತೇವೆ. ಬೆಳ್ಮದಲ್ಲಿ ನಾವು 2,500ದಷ್ಟು ಮುನ್ನಡೆಯನ್ನು ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಗಳಿಸ್ಬೋದು. ಮತ್ತು ನಮಗೆ ಸ್ವಲ್ಪ ಹಿನ್ನಡೆ ಆಗುತ್ತಿದ್ದರೆ ಸೋಮೇಶ್ವರ ಮತ್ತು ಕೋಟೆಕಾರ್. ಯಾಕಂತ ಹೇಳಿದರೆ ಈಗಾಗಲೇ ಇಲ್ಲಿ ಗ್ರಾಮ ಪಂಚಾಯತನ್ನು ನಾವು ಕಳ್ಕೊಂಡಿದ್ದೇವೆ, ತಾಲೂಕ್ ಪಂಚಾಯತನ್ನು ಕಳ್ಕೊಂಡಿದ್ದೇವೆ, ಜಿಲ್ಲಾ ಪಂಚಾಯತನ್ನು ಕಳ್ಕೊಂಡಿದ್ದೇವೆ. ಆದರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗಾದಷ್ಟು ಮೈನಸ್ ನಮಗೆ ಸೋಮೇಶ್ವರ ಮತ್ತು ಕೋಟೆಕಾರ್ನಲ್ಲಿ ಬರಲಿಕ್ಕಿಲ್ಲ. ಸ್ವಲ್ಪ ಅಂತರದ ಹಿನ್ನಡೆ 2 ಗ್ರಾಮ ಪಂಚಾಯತಲ್ಲೂ ನಮಗೆ ಆಗ್ಬೋದು. ಮತ್ತು ಮುಡಿಪು ಬ್ಲಾಕ್ನಲ್ಲಿ ಕುರ್ನಾಡು ಒಂದು ಬಿಟ್ಟರೆ ಅದು ಪುದು ಇರ್ಬೋದು, ಮೇರೆಬೆಂಜಲು ಇರ್ಬೋದು, ತುಂಬೆ ಇರ್ಬೋದು, ಸಜಿಪನಾಡು ಇರ್ಬೋದು, ಸಜಿಪಪಾಡು ಇರ್ಬೋದು, ಮತ್ತು ಫಜೀರ್ ಇರ್ಬೋದು, ನರಿಂಗಾಣ ಇರ್ಬೋದು, ಕೈರಂಗಳ ಇರ್ಬೋದು, ಇರಾ ಇರ್ಬೋದು. ಈ ಎಲ್ಲ ಗ್ರಾಮ ಪಂಚಾಯತ್ನಲ್ಲೂ ಕೂಡ ಅಲ್ಲಿ ಕುರ್ನಾಡು ಬಿಟ್ಟರೆ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದಂಥ ಅಲ್ಲಿ ಮುನ್ನಡೆಯನ್ನು ಎಲ್ಲ ಗ್ರಾಮ ಪಂಚಾಯತ್ನಲ್ಲೂ ಕೂಡ ಗಳಿಸ್ತದೆ. ನಾವು ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ನಾವು ಹೇಳುವುದಿದ್ದರೆ 3 ಗ್ರಾಮ ಪಂಚಾಯತ್ಗಳು, ನಾನು ಈಗಾಗಲೇ ಮೊದಲಿಗೆ ಹೇಳಿದ್ದೇನೆ, ಸೋಮೇಶ್ವರ, ಕೋಟೆಕಾರ್ ಮತ್ತು ಕುರ್ನಾಡು, ಈ 3 ಬಿಟ್ಟರೆ 27 ಗ್ರಾಮಗಳಲ್ಲಿ 24 ಗ್ರಾಮಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದ ಮುನ್ನಡೆಯನ್ನು ಗಳಿಸುವುದರ ಮೂಲಕ ಅಂದಾಜು 40,000ದಷ್ಟು ಮುನ್ನಡೆಯನ್ನು ಖಂಡಿತವಾಗಿ ಗಳಿಸಿದೆ. ಯಾಕಂತ ಹೇಳಿದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯ ಪರವಾಗಿ ಮತವನ್ನು ಕೇಳ್ತಾ ಇದೆ. ಇಲ್ಲಿ ಯು ಟಿ ಖಾದರ್ ಅವರು ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. BJP ಪಕ್ಷಕ್ಕೆ ಅಭಿವೃದ್ಧಿ ಪರವಾಗಿ ಕೇಳುವಂಥ ಯಾವುದೇ ವಿಚಾರಧಾರೆಗಳಿಲ್ಲ. ಯಾಕಂತ ಹೇಳಿದರೆ ಇಲ್ಲಿಯ MP ನಳಿನ್ ಕುಮಾರ್ ಕಟೀಲ್ ರವರು ಯಾವ ಗ್ರಾಮಕ್ಕೂ ಹೋದರೂ ಕೂಡ 1 ಲಕ್ಷ 2 ಲಕ್ಷ ರೂಪಾಯಿಯಷ್ಟು ಕೆಲಸ ಕೂಡ ಅವರಿಂದ ಯಾವುದೇ ಗ್ರಾಮಗಳಲ್ಲೂ ಕೂಡ ಆಗಿಲ್ಲ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾಗಿ ಬರ್ತದೆ. ಮತ್ತು BJP ಅವರಿಗೆ ಏನು ಎಜೆಂಡಾ ಇದ್ದರೂ ಕೂಡ ಅವರು ಮನೆ ಮನೆಗೆ ಹೋಗಿ ಹಿಂದೂಗಳ ಮನೆಗಳಲ್ಲಿ ಹೋಗಿ ಹಿಂದುತ್ವದ ಎಜೆಂಡಾದ ಆಧಾರದಲ್ಲಿ ಮತವನ್ನು ಕೇಳಿದ್ದಾರೆ ವಿನ ಬೇರೆ ಅಭಿವೃದ್ಧಿಯ ಆಧಾರದಲ್ಲಿ ಯಾವುದೇ ಮತ ಕೇಳಿಲ್ಲ. ಆದರೆ ಈ ಹಿಂದುತ್ವದ ಆಧಾರದಲ್ಲಿ ಮತ ಕೇಳಿದರೂ ಕೂಡ ಎಲ್ಲ ಹಿಂದೂಗಳು ಕೂಡ BJPಗೆ ಮತವನ್ನು ಹಾಕುವುದಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರ ಮತ ಹೆಚ್ಚು ಬರ್ತದೆ ಅಂತ ಹೇಳಿ ಬೇರೆ ಬೇರೆ ಸಂಘಟನೆಗಳನ್ನು ನಂಬಿಕೊಂಡು ಈಗ BJP ಪಕ್ಷ ಗೆಲ್ತದೆ ಎಂಬ ಒಂದು ಹುಮ್ಮಸ್ಸಿನಲ್ಲಿದೆ. ಖಂಡಿತವಾಗಿ ಆ ರೀತಿ ಈ ಚುನಾವಣೆ ನಂತರ ನಿಮಗೆ ಕೂಡ ಗೊತ್ತಾಗಿರ್ಬೋದು, ಚುನಾವಣೆ ನಂತರ ಕೂಡ ನಮ್ಗೆ ಗೊತ್ತಾಗಿದೆ ಇಲ್ಲಿ ಅಲ್ಪಸಂಖ್ಯಾತರ ಹೆಚ್ಚಿನ ಮತ ಏನು ವಿಭಜನೆಯಾಗಿ ಬೇರೆ ಪಕ್ಷಕ್ಕೆ ಏನು ಹೋಗುವಂಥ ಸಂದರ್ಭ ಇಲ್ಲ. ಇದು ಫಲಿತಾಂಶ ಬಂದಾಗ ನಿಮ್ಗೆಲ್ರಿಗೂ ಇದು ಗೊತ್ತಾಗಲಿಕ್ಕಿದೆ.